NSUನವರು ಆಯೋಜಿಸಿದ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ NSUನ ಪದಾಧಿಕಾರಿಯಾದ ಸುವನ್ ಆಳ್ವರವರೇ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಅವರೇ, ಮಾಜಿ ತಾಲೂಕ್ ಪಂಚಾಯತ್ನ ಅಧ್ಯಕ್ಷರಾದ ಮೊಹಮ್ಮದ್ ಮೋಹನ್ ರವರೇ, ಉಸ್ಮಾನ್ ಕಲ್ಲಪುರ ಅವರೇ, ಸಾಹಿಲ್ ರವರೇ ಮತ್ತು ಫರೀದ್ ರವರೇ, ಕಾಂಗ್ರೆಸ್ ಕಾರ್ಯಕರ್ತರೇ, ಹಾಗೇನೆ NSUನ ಪದಾಧಿಕಾರಿಗಳೇ, ಹಾಗೇನೆ ವಿದ್ಯಾರ್ಥಿ ವೃಂದದವರೇ, ಯಾವಾಗಲೂ ನರೇಂದ್ರ ಮೋದಿ ಹೇಳ್ತಾರೆ ಹಿಂದೂ ಧರ್ಮ ಕಷ್ಟದಲ್ಲಿದೆ, ಹಿಂದೂ ಧರ್ಮ ಕಷ್ಟದಲ್ಲಿದೆ, ಹಿಂದೂ ಧರ್ಮದವರು ಒಟ್ಟಾಗಿ ಹೋರಾಡಬೇಕು. ಇವತ್ತು ವಿದ್ಯಾರ್ಥಿಗಳು ಕಷ್ಟ ಆಗಿದ್ದಾರೆ, ನಮ್ಮ ದೇಶ ಕಷ್ಟದಲ್ಲಿದೆ. ನರೇಂದ್ರ ಮೋದಿಗೆ ಬಾಯಿ ಬರುತ್ತಿಲ್ವಾ? ನರೇಂದ್ರ ಮೋದಿಗೆ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಶಿಕ್ಷಣ ಸಚಿವರಿಗೆ ಕಾಣುವುದಿಲ್ವಾ? ಅವರಿಗೆ ಕಣ್ಣು ಕಾಣುವುದಿಲ್ವಾ? ಇವತ್ತು ವಿದ್ಯಾರ್ಥಿ ವೃಂದ, ವಿದ್ಯಾರ್ಥಿ ಸಮೂಹ ಕಷ್ಟದಲ್ಲಿದೆ. ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಕಲಿತು ನೀಟ್ನಲ್ಲಿ ಒಳ್ಳೆ ಅಂಕವನ್ನು ಗಳಿಸಬೇಕೆಂದು ಹೇಳಿ ಹಗಲಿರುಳು ದುಡಿದು ಇವತ್ತು ಅವರ ಈ ಜ್ವಾಲೆಗೆ ತಣ್ಣೀರು ಎರಚಿದ ಈ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಪ್ರತಿಯೊಂದು ಹೆತ್ತವರಲ್ಲಿ ಮನಸ್ಸುಂಟು, ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಒಳ್ಳೆ ಮಾಡಿ ಕಲಿಯಬೇಕು ಅಂತೇಳಿ. ಆದರೆ ಇವತ್ತು ಸರ್ಕಾರ ಏನು ಮಾಡಿತು? ಭ್ರಷ್ಟ ಅಧಿಕಾರಿಗಳು ಏನು ಮಾಡಿದ್ರು? ಯಾರ ಹಣಕ್ಕೆ UGP ಹಣಕ್ಕೋಸ್ಕರ ಬಡವರ ಜೀವನದ ಮೇಲೆ ಆಟ ಆಡಿತ್ತು. ವೀರಪ್ಪ ಮೊಯ್ಲಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಾಗ ಕಡು ಬಡವನ ಮಗಳು, ರೈತನ ಮಗಳು ಒಬ್ಬ ಡಾಕ್ಟರ್ ಆಗಬೇಕು ಎಂಬ ಕನಸು ಕಂಡಿದ್ರು. ಅದಕ್ಕೆ ನೀಟ್ ಎಕ್ಸಾಮ್ ಅನ್ನು ಮಾಡಿದ್ರು. ನೀಟ್ ಎಕ್ಸಾಮ್ನಿಂದ ನಮ್ಮ ರಾಜ್ಯದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಆಗುವ ಕನಸು ನೆನಸಾಗ್ತಿತ್ತು. ಕಡು ಬಡವರ ಮಕ್ಕಳು ಸಮೇತ ಡಾಕ್ಟರ್ ಆದರು. ಆದರೆ ನರೇಂದ್ರ ಮೋದಿ ಮಾಡಿದ್ರೇನು? ಅವರು ಮೋಡಿ ಮಾಡಿ ಜನರನ್ನು ದಿಕ್ಕು ತಪ್ಪಿಸಿ ಧರ್ಮದ ಮೇಲೆ ಅವಹೇಳನಕಾರಿ ಭಾಷಣ ಮಾಡಿ ಕಲಿತ ವಿದ್ಯಾರ್ಥಿಗಳಿಗೆ ಸೀಟು ಸಿಗದೆ ಕಲಿಯದ ರಾಜಕಾರಣಿಯ ಮಕ್ಕಳಿಗೆ ಹಣ ಕೊಟ್ಟು ಸೀಟು ಕೊಡುವಾಗಿ ಮಾಡಿದ್ರು. ಹಣ ಕೊಟ್ಟು ಓಟು ಪಡೆದವರಿಗೆ ಅಭ್ಯಾಸ ಆಗಿದೆ. ನಾವು ಎಲ್ಲ ರಾಜ್ಯಗಳ ಚುನಾವಣೆ ನೋಡುವಾಗ ಎಲ್ಲ ಚುನಾವಣೆಗಳಲ್ಲೂ ಭ್ರಷ್ಟಾಚಾರ, ಅಧಿಕಾರಿಗಳು ಭ್ರಷ್ಟಾಚಾರ. ಇವತ್ತು ನಮ್ಮ ನೀಟ್ ಎಕ್ಸಾಮ್ ಅಲ್ಲೂ ಭ್ರಷ್ಟಾಚಾರ. ಆದುದರಿಂದ ಇದರ ಹೊಣೆ ಹೊತ್ತು ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು. ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ನೀಟ್ ಪುನರ್ ಉಚ್ಚರಿಸಿದ್ರು. ನೀಟಿಗೆ ಕಲಿತ ಮಕ್ಕಳು ಒಂದು ಸಾರಿ ಅವರು ಕಲಿತು ಪುನಃ ಬ್ರೇಕ್ ತೆಗೆದುಕೊಂಡ ನಂತರ ಕಲಿಯಕ್ಕೆ ಕಷ್ಟ ಆಗ್ತದೆ. ಆದುದರಿಂದ ಇದು ಮೊದಲನೇ ಸಾರಿ ಅಲ್ಲ, ಇವರಿಗೆ ಇದು ಚಾಳಿಯಾಗಿದೆ. ಏನಾದ್ರೂ ಇಂಥ ಸಮಸ್ಯೆಗಳು ಬಂದ ಕೂಡಲೇ ಜಾತಿಗಳ ನಡುವಲ್ಲಿ ಅವರು ಗಲಾಟೆ ಮಾಡಿ ಇದನ್ನು ಮರೆಮಾಚುವಂತ ಕೆಲಸ ಮಾಡ್ತದೆ. ನಮ್ಮ ರಾಷ್ಟ್ರವು ಅತಂತ್ರವಾಗಿದೆ, ನಮ್ಮ ರಾಷ್ಟ್ರ ಕಷ್ಟದಲ್ಲಿದೆ. ಆದ್ದರಿಂದ ನರೇಂದ್ರ ಮೋದಿ ಅವರು, ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ.